ಇತಿಹಾಸವನ್ನು ಮೀರಿ ಹೆಣ್ಣಿಗೆ ನ್ಯಾಯ ಎಲ್ಲಿದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಮಹಿಳೆಯರನ್ನು ಮರೆಯದ ಆಯವ್ಯಯ ಮಂಡನೆಯಾಗಿದೆ. ಪ್ರಪಂಚ ಹೆಣ್ಣು ಮಕ್ಕಳ ದಿನದಂದು ಅದು ಎಲ್ಲರಿಗೂ ಬಟಬಯಲಾಗಿದೆ. ಬಜೆಟ್ ಆಯವ್ಯಯ ಎಂದರೆ ಆದಾಯದ ವೆಚ್ಚದ ಮುಂಗಾಣುವಿಕೆಯು ಆರಂಭವಾದುದೇ ಅಡುಗೆ ಮನೆಯಿಂದ. ಅಕ್ಕಿ ಡಬ್ಬದಲ್ಲಿ ಒಂದೆರಡು ರೂಪಾಯಿ ಇಟ್ಟು ತಿಂಗಳು ತೂಗಿಸಿದ ನಾರಿಯರು ಇದ್ದಾರೆ. ಅದನ್ನು ಕದ್ದು ಕುಡಿದ ಗಂಡಸರು ಕೆಲವರು ಇದ್ದಾಗಲೂ ಬೀಡಿ ಕಟ್ಟಿ ಸಂಸಾರದ ಬಜೆಟ್ ಹೊಂದಿಸಿದ ಹೆಣ್ಣು ಮಕ್ಕಳು ಇದ್ದಾರೆ. ಗೋಡೆಯ ಮೇಲೆ ಗೆರೆ ಎಳೆದು ದಿನ ತೂಗಿಸಿದ ಲೆಕ್ಕಾಚಾರದಲ್ಲಿ ದಿನ ನೂಕಿದ ಮಹಿಳಾ ಮಣಿಯರು ಇದ್ದಾರೆ. ಸಾಮಾನ್ಯವಾಗಿ ಗಂಡನ ಜೇಬಿಗೆ ಕೈ ಹಾಕುತ್ತಾಳೆ ಎಂಬ ಹಾಸ್ಯ ವ್ಯಾಪಕವಾಗಿದೆ. ಹೆಂಡತಿ ಅಕ್ಕಿ ಡಬ್ಬಿಯಲ್ಲಿಟ್ಟ ಚಿಲ್ಲರೆಯನ್ನು ಗಂಡ ಎಗರಿಸಿದ ವಿನೋದಗಳು ಕಡಿಮೆ. ಇವೆರಡರಲ್ಲಿ ಯಾವುದು ಹೆಚ್ಚು ಸತ್ಯ ಎನ್ನುವುದರ ಬಗೆಗೆ ಸಂಶೋಧನೆಯೊಂದು ಆಗಬೇಕಾಗಿದೆ. ಎರಡರಲ್ಲೂ ದಿಟವುಂಟು. ಏಕೆಂದರೆ ಕೃಷಿಯಿಂದ ಮನೆವಾಳ್ತೆಯವರೆಗಿನ ಹೆಣ್ಣಿನ ಕೆಲಸಕ್ಕೆ ಸಂಬಳ ಇಲ್ಲ. ಹಾಗಾಗಿ ಗಂಡಿನ ಕಾಸಿಗೆ ಕಾಯುವ ಅವಲಂಬನೆ ಇತ್ತು. ಆದರೂ ಕೂಡ ಹೆಣ್ಣನ್ನು ಹಣದ ಜೊತೆಗೆ ಸೇರಿಸಿದ್ದಾರೆ. ಒಂದಂತೂ ಸತ್ಯ, ಒಂದು ಕಾಲದಲ್ಲಿ 1 ರೂಪಾಯಿ, 1 ತೆಂಗಿನಕಾಯಿ, 1 ಎಮ್ಮೆ ಇಂಥದ್ದನ್ನೆಲ್ಲ ಕೊಟ್ಟು ಹೆಣ್ಣನ್ನು ಗಂಡು ಮದುವೆಯಾಗಬೇಕಿತ್ತು. ಈಗೆಲ್ಲ ಹೆಣ್ಣಿನ ಜೊತೆಗೆ ಹಣವೆಷ್ಟು ಬರುತ್ತದೆ, ಸಂಪತ್ತು ಎಷ್ಟು ಸಿಗುತ್ತದೆ ಎನ್ನುವುದರ ಮೇಲೆ ಮದುವೆ ನಿಶ್ಚಯವಾಗುತ್ತದೆ. ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ಹೆಣ್ಣು ಇದ್ದಾಳಾದರೂ ಜಗತ್ತಿನ ಸಂಪತ್ತಿನ 89% ಇವತ್ತಿಗೂ ಗಂಡಿನ ಕೈಯಲ್ಲೇ ಇದೆ. ದುಡಿಯುವ ಹೆಣ್ಣು ಮಕ್ಕಳ ಸಂಬಳ ಬಹುತೇಕ ಸಂಬಳವಾದ ದಿನವೇ ಮನೆಯಲ್ಲಿ ಅತ್ತೆ ಮಾವ, ಗಂಡ ಮೈದುನ, ನಾದಿನಿಯರಿಂದ ಲೆಕ್ಕಾಚಾರವಾಗುತ್ತದೆ. ಹಾಗಾಗಿ ಕೆಲವೊಮ್ಮೆ ಸಂಬಳ ಸುಳ್ಳು ಹೇಳಿ 100 ರೂಪಾಯಿಯನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ಗಂಡಿನ ಸಂಬಳದ ವಿಷಯವೇ ಬೇರೆ. ಸಂಬಳವಾದ ದಿನ ಒಂದಷ್ಟು ಇಲ್ಲವೇ ಆಗಾಗ ಅಷ್ಟಿಷ್ಟು ಕೊಡುವುದು ನಡೆಯುತ್ತದೆಯೇ ಹೊರತು ನಿಶ್ಚಿತ ಸಂಬಳ ಎಷ್ಟು ಎಂಬುವುದು ಬಹುತೇಕ ಚಿದಂಬರ ರಹಸ್ಯವಾಗಿರುತ್ತದೆ. ಹಬ್ಬದ ಅಡುಗೆ ಮಾಡುವುದು ಹೆಣ್ಣು, ಮೊದಲು ಹಬ್ಬದೂಟ ಮಾಡುವುದು ಗಂಡು ಎಂಬ ರೀತಿಯಲ್ಲಿಯೇ ಲೋಕದಲ್ಲಿ ಹೆಣ್ಣು ಗಂಡಿನ ಹಣಕಾಸಿನ ವ್ಯವಹಾರವಿರುತ್ತದೆ. ಒಂದು ದಿನ ಅಮ್ಮನ ದಿನ, ಮತ್ತೊಂದು ದಿನ ಮಕ್ಕಳ ದಿನ, ಹೀಗೆಲ್ಲ ಬರುವುದೇ ಹೆಣ್ಣನ್ನು ಶೋಷಣೆ ಮಾಡಿದ ಪಾಪ ತೀರಿಸಿಕೊಳ್ಳುವ ಸಲುವಾಗಿ. ಆಗ ಬೋರ್ಗರೆಯುವ ಭಾಷಣಗಳು ಭೀಷಣವಾಗಿರುತ್ತದೆ. ಕಾರ್ಯಗತವಾಗುವುದು ಕೇಂದ್ರ ಸರ್ಕಾರದ ಬಜೆಟ್ 60% ಮಾತ್ರ ಕಾರ್ಯಗತವಾದಂತೆ. ಇನ್ನು ಸಿದ್ದರಾಮಯ್ಯನವರ ಬಜೆಟ್ ಕತೆ ಹಿಂದಿನ ರೀತಿಯಲ್ಲಿ ಕೇಂದ್ರಕ್ಕಿಂತ ಒಳಿತು. ಮುಂದಿನ ಗತಿಯಲ್ಲಿ ಇನ್ನು ಮೇಲೆ ತಿಳಿಯಬೇಕಷ್ಟೇ. ಕರ್ನಾಟಕದ ಗ್ಯಾರಂಟಿಗಳು ವರ್ಷಕ್ಕೆ 50,000 ಕೋಟಿಯದು. ಇದರ ವಿರುದ್ಧ ರಾಜಕೀಯ ದಾಳಿ ನಡೆದರೆ ಅದು ಸಹಜ. ಆದರೆ ಗಂಡು ಕುಲದ ದಾಳಿ ನಡೆದದ್ದು ಅಸಹನೀಯ ಇಲ್ಲವೇ ಮತ್ಸರದ ಫಲ ಎನ್ನದೆ ಬೇರೆ ವಿಧಿ ಇಲ್ಲ. ಆ ಗ್ಯಾರಂಟಿಗಳನ್ನು ಈ ಬಜೆಟ್ ಕೂಡ ಮುಂದುವರೆಸಿದೆ. ಅತಿ ಸಿರಿವಂತರು ತಾವಾಗಿ ಗ್ಯಾರಂಟಿ ಬಿಡಬಹುದೇ ಹೊರತು ಸರ್ಕಾರವೇ ಅದನ್ನು ಈಗಲೂ ನಿಲ್ಲಿಸಿಲ್ಲ. ಮುಖ್ಯಮಂತ್ರಿ ಮತ್ತು ಅರ್ಥಮಂತ್ರಿಯೂ ಆಗಿರುವ ಸಿದ್ದರಾಮನ ಹುಂಡಿ ಸಿದ್ದರಾಮಯ್ಯನವರು ದಾಖಲೆಯ 16ನೆಯ ಬಾರಿ ರಾಜ್ಯ ಬಜೆಟ್ ಮಂಡಿಸಿದ್ದಾರೆ. ಅಭಿವೃದ್ಧಿಯ 6 ಆಯಾಮ ಗುರುತಿಸಿ ಬಜೆಟ್ ಸಾಗುವುದಾಗಿ ಹೇಳಿದ್ದಾರೆ. ನಮ್ಮ ಗ್ಯಾರಂಟಿಗಳು ಸಾಮಾಜಿಕ ಕಳಕಳಿಯ ಹೂಡಿಕೆಗಳು ಎಂದು ಹೇಳಿದ ಅವರು, ಆಯವ್ಯಯವು ಬರೇ ಹಾಳೆಯ ಲೆಕ್ಕಾಚಾರವಲ್ಲ, ಕಲ್ಯಾಣ ಕಾರ್ಯಕ್ರಮಗಳ ಆಯಾಮ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಯ ಆಯಾಮ, ಅಭಿವೃದ್ಧಿ ಕೇಂದ್ರಿತ ಆಯಾಮ, ನಗರಾಭಿವೃದ್ಧಿ ಗುರಿಯ ಆಯಾಮ, ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿಯ ಆಯಾಮ, ಆಡಳಿತ ಸುಧಾರಣೆಯ ಆಯಾಮ. ಈ 6 ಆಯಾಮಗಳ ಗುರಿ ಗುರುತಿಸಿ ಬಜೆಟ್ ಲೆಕ್ಕಾಚಾರ ಹಾಕಿ ಅಭಿವೃದ್ಧಿಯ ರೂಪುರೇಖೆ ರಚಿಸಲಾಗಿದೆ ಎಂದು ಸಿದ್ದರಾಮಯ್ಯನವರು ಬಜೆಟ್ಗೆ ವಿವರಣೆ ನೀಡಿದಂತೆ ಹಣ ಹಂಚಿಕೆಯ ಲೆಕ್ಕ ಇದೆ. 1 ಲಕ್ಷ ಕೋಟಿ ರೂಪಾಯಿಗಳನ್ನು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರ ಫಲಾನುಭವಿಗಳ ಖಾತೆಗೆ ಹಾಕಲಾಗಿದೆ. ಇನ್ನು ಹಾಕಲಾಗುತ್ತಿದೆ. ಸುಸ್ಥಿರ ಮೀನುಗಾರಿಕೆ ಅಭಿವೃದ್ಧಿಗೆ ಮತ್ತು ಮೀನುಗಾರರ ಹಣಕಾಸು ಸುಭದ್ರತೆಗೆ ಹೊಸ ಕರಾವಳಿ ಮೀನುಗಾರಿಕಾ ನೀತಿಯ ಬಗೆಗೆ 2025-26ರ ಬಜೆಟ್ನಲ್ಲಿ ಹೇಳಲಾಗಿದೆ. ಮಂಗಳೂರು ಮೀನುಗಾರಿಕೆ ಕಾಲೇಜಿನ ವಿದ್ಯಾರ್ಥಿಗಳ ಸೀಟು ದುಪ್ಪಟ್ಟಾಗಿಸುವುದು ಮತ್ತು ನಬಾರ್ಡ್ ಮೂಲಕ ಕರಾವಳಿ ಮೀನುಗಾರಿಕಾ ಕೊಂಡಿಯ ರಸ್ತೆಗಳನ್ನು ನಿರ್ಮಿಸುವುದು ಇವುಗಳಲ್ಲಿ ಮುಖ್ಯವಾಗಿದೆ. ಹಳೆಯ ಮೀನುಗಾರಿಕಾ ದೋಣಿಗಳ ಹಳೆಯ ಇಂಜಿನ್ ಬದಲಿಸಲು 50% ಸಬ್ಸಿಡಿ ನೀಡುವ ಯೋಜನೆಯನ್ನು ಘೋಷಿಸಲಾಗಿದೆ.
ಮಂಗಳೂರಿನಲ್ಲಿ ಜಲ ಸಾರಿಗೆಗೆ ಸಂಬಂಧಿಸಿದಂತೆ ಒಂದು ಸಮಗ್ರ ಸಂಗ್ರಹಾಲಯ ಸ್ಥಾಪನೆಯ ಸಂಗತಿ ಬಜೆಟ್ನಲ್ಲಿದೆ. ಕರಾವಳಿ ಮಲೆನಾಡು ಅಭಿವೃದ್ಧಿಗೆ 83 ಕೋಟಿ ರೂಪಾಯಿ, ಎತ್ತಿನ ಹೊಳೆಗೆ 533 ಕೋಟಿ ರೂಪಾಯಿ ಘೋಷಣೆಯಾಗಿದೆ. ಕರಾವಳಿ ಸಮುದ್ರ ಕೊರೆತ ತಡೆಗೆ 200 ಕೋಟಿ ರೂಪಾಯಿಯ ತಡೆಗಲ್ಲು ಯೋಜನೆಯನ್ನು ಪ್ರಕಟಿಸಲಾಗಿದೆ. ಪುತ್ತೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡುವ ಉದ್ದೇಶವನ್ನು ಮುಂದಿಡಲಾಗಿದೆ. ಮಹಿಳೆಯರಿಗಾಗಿ ಅಕ್ಕ ಸೊಸೈಟಿ ಮತ್ತು ಮಗುಗಳ ಪಾಲನೆಗಾಗಿ ವಾತ್ಸಲ್ಯ ಬಜೆಟ್ನಲ್ಲಿ ಹೇಳಲಾದ ಪ್ರಮುಖ ಮಹಿಳಾಂಶಗಳಾಗಿದೆ. ಮಕ್ಕಳನ್ನು ಕೇಂದ್ರವಾಗಿರಿಸಿಕೊಂಡ ಯೋಜನೆಗಳಿಗೆ ಸಿದ್ದರಾಮನ ಹುಂಡಿ ಸಿದ್ದರಾಮಯ್ಯನವರ ಹೊಸ ಬಜೆಟ್ 62,033 ಕೋಟಿ ರೂಪಾಯಿಗಳನ್ನು ತೋರಿಸಿದೆ. ಹಾಗೆಯೇ ಮಹಿಳಾ ಕೇಂದ್ರಿತ ಯೋಜನೆಗಳಿಗೆ 94,084 ಕೋಟಿ ರೂಪಾಯಿಗಳನ್ನು ನಿಯೋಜಿಸಲಾಗಿದೆ. ಬಜೆಟ್ ಎಂದ ಮೇಲೆ ಅದು ಹಗ್ಗದ ಮೇಲಿನ ನಡಿಗೆಯೇ ಸರಿ. ಎಲ್ಲ ವರ್ಗ ಮತ್ತು ಎಲ್ಲ ವಿಭಾಗಗಳಿಗೆ ನ್ಯಾಯ ಸಲ್ಲಿಸಲು ಸಿದ್ದರಾಮಯ್ಯನವರು ಪ್ರಯತ್ನಿಸುತ್ತಿರುವುದು ಕಾಣುತ್ತದೆ. ಯಥಾಪ್ರಕಾರ ಪ್ರತಿಪಕ್ಷಗಳವರ ಟೀಕೆ ಇದ್ದೇ ಇರುತ್ತದೆ. ಮುಖ್ಯವಾಗಿ ಆಯವ್ಯಯ ಯಾವಾಗಲೂ ಪರಿಪೂರ್ಣವಲ್ಲ. ಹಾಗೆಯೇ ಕೊರತೆ ಇಲ್ಲದ ಓರೆಕೋರೆ ಕಾಣದ ಬಜೆಟ್ ಇರುವುದಿಲ್ಲ. ಅದನ್ನು ಕಡಿಮೆ ಹೊಂದಿರುವುದೇ ಬಜೆಟ್ ಯಶಸ್ಸಿನ ಮುಖ್ಯ ಲಕ್ಷಣ. ಆ ನಿಟ್ಟಿನಲ್ಲಿ ಕರ್ನಾಟಕದ 2025-26ರ ಬಜೆಟ್ ಸಮತೋಲನ ಸಾಧಿಸಿದೆ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಪ್ರತಿ ವರ್ಷ ಮಹಿಳಾ ದಿನದ ವರದಿಗಳ ಸಂಖ್ಯೆ ಹೆಚ್ಚಾಗುತ್ತಲಿದೆ. ಕೆಲವರು ಅದನ್ನು ಪಟ್ಟಿ ಮಾಡುವುದು ಹೆಚ್ಚಾಗುತ್ತಿದೆ. ಆದರೆ ನಕಲು ಸ್ತ್ರೀ ಘೋಷಣೆಗಳು ಬಹುವಾಗಿ ಕಾಣಿಸುತ್ತದೆ. ಸ್ವಂತ ವಿವೇಚನೆಗಳು ಸ್ವಲ್ಪ ಕಡಿಮೆ. ಹೊಸ ಚಿಗುರು ಹಳೆಬೇರು ಇದ್ದರೆ ಮನೆ ಸೊಗಸು. ಮೊಮ್ಮಗಳು ತಾಯಿ ಅಜ್ಜಿಯನ್ನು ಇದಕ್ಕೆ ಹೋಲಿಸಬಹುದು. ಇಂದಿನ ಬಾಲಕಿ ಮುಂದಿನ ಮಾತೆ, ಆ ಬಳಿಕದ ಅಜ್ಜಿ ಎಂಬುವುದು ಸಾಮಾನ್ಯ ವಿಚಾರ. ಆದರೆ ಆ ಹಂತದಲ್ಲಿ ಅರಿವು ಮತ್ತು ಸ್ಥಾನಮಾನದಲ್ಲಿ ಅವಕಾಶದಲ್ಲಿ ಹೆಣ್ಣಿನ ಎತ್ತರ ಎಷ್ಟು ಏರಿದೆ ಎಂಬುದರ ಮೇಲೆ ಮಾತ್ರ ಸ್ತ್ರೀ ಸಮುದಾಯದ ನಿಜವಾದ ಏಳ್ಗೆ ಇರುತ್ತದೆ. ಅದ್ಯಾವುದೂ ಆಗದಿದ್ದರೆ ಲಿಂಗ ತಾರತಮ್ಯದ ತೂಗುಗತಿ ಹಾಗೆಯೇ ತೂಗುತ್ತಿದೆ ಎಂದು ಅರ್ಥ. 5,000 ವರ್ಷಗಳ ಹಿಂದೆ ಮೆಸಪಟೋಮಿಯಾ, ಈಜಿಪ್ಟ್ಗಳಲ್ಲಿ ಹಣ ಬಳಕೆಗೆ ಬಂತು ಎಂಬುದೊಂದು ತಿಳುವಳಿಕೆ. ಕ್ರಿಸ್ತಪೂರ್ವ 770ರ ಹೊತ್ತಿಗೆ ಹಣದ ಲೆಕ್ಕಾಚಾರದ ಪದ್ಧತಿ ಬಳಕೆಗೆ ಬಂತು. ಆಗೆಲ್ಲ ನಾಣ್ಯ. ಕ್ರಿಸ್ತಪೂರ್ವ 700ರಲ್ಲಿ ಚೀನಾದವರು ಮೊದಲಿಗೆ ಕಾಗದದ ಹಣ ಬಳಕೆಗೆ ತಂದರು. ಕ್ರಿಸ್ತಪೂರ್ವ 600ರಲ್ಲಿ ಈಗಿನ ಟರ್ಕಿಯ ಲಿಡಿಯಾದಲ್ಲಿ ಅರಸು ಅಲ್ಯಾಟೆಸ್ ಮೊದಲ ಟಂಕಶಾಲೆಯನ್ನು ತೆರೆದು ಅಧಿಕೃತ ಸರಕಾರಿ ಹಣದ ವ್ಯವಸ್ಥೆಯನ್ನು ಜಾರಿ ಮಾಡಿದ. ಹಣದ ತಯಾರಿ, ವೆಚ್ಚ, ಹಣಕ್ಕೆ ಕಾನೂನು ಎಲ್ಲದರಲ್ಲೂ ಆಗಿನಿಂದಲೇ ಗಂಡಸರದೇ ಕಾರುಬಾರು ನಡೆದಿದೆ. ಈಗಲೂ ಅದು ಸಡಿಲಗೊಂಡಿಲ್ಲ. ಆಸ್ತಿ, ಹಣ ಇತ್ಯಾದಿ ಹೊಂದುವ, ಅದನ್ನು ನಿರ್ದೇಶಿಸುವ, ಸಂಪತ್ತಾಗಿಸುವ ಎಲ್ಲ ವಿಷಯಗಳಲ್ಲಿಯೂ ಹೆಣ್ಣು ತನ್ನ ಹಕ್ಕಿಗಾಗಿ ಇಂದು ಕೂಡ ಹೋರಾಡುತ್ತಿದ್ದಾಳೆ. ಪ್ರಾಚೀನ ಈಜಿಪ್ಟ್ನಲ್ಲಿ ಹೆಣ್ಣು ಗಂಡುಗಳ ಹಣ ಮತ್ತು ಆಸ್ತಿಯ ವಿಷಯದಲ್ಲಿ ಸಮಾನ ಹಕ್ಕು ಹೊಂದಿದ್ದರು. ಅಷ್ಟೇ ಅಲ್ಲ, 5,000 ವರ್ಷಗಳ ಹಿಂದಿನವರೆಗೆ ಜಗತ್ತಿನಲ್ಲಿ ಬಹುತೇಕ ತಾಯಿಕಟ್ಟು ರೂಢಿಯಲ್ಲಿತ್ತು. ಅದು ನಶಿಸುತ್ತಾ ಬಂದಂತೆ ಲಿಂಗ ಸಮಾನತೆ ಎನ್ನುವುದು ಗಗನಕುಸುಮವಾಗುತ್ತಾ ಹೋಯಿತು. ಹಣ, ಆಸ್ತಿಯ ವಿಷಯ ಮಾತ್ರವಲ್ಲ, ಕೂಲಿ ನೀಡುವಿಕೆ, ಸಂಬಳ ನೀಡುವಿಕೆ ಎಲ್ಲದರಲ್ಲೂ ಬಜೆಟ್ ಹಾಕುವವರು ಹೆಣ್ಣನ್ನು 2ನೆಯ ದರ್ಜೆಯವಳಾಗಿಯೇ ಪರಿಗಣಿಸುತ್ತಾ ಲೆಕ್ಕ ಹಾಕುತ್ತಾ ಬಂದರು. ಚಪ್ಪಲಿಯಿಂದ ಉಡುಗೆ ತೊಡುಗೆ, ಆಭರಣ, ಧರ್ಮ, ದೇವರು, ಆಚರಣೆ ಎಲ್ಲವನ್ನು ಗಂಡಸರು ಹೇರಿದ್ದನ್ನು ಹೆಣ್ಣು ಅನುಸರಿಸಬೇಕಾಯಿತು. ಪುರಾತನ ಗ್ರೀಕರಲ್ಲಿ, ರೋಮನ್ನರಲ್ಲಿಯೂ ಹೆಣ್ಣಿಗೆ ಹಣದ ಸಂಬಂಧವಾಗಿ ಸ್ವಲ್ಪ ಹಕ್ಕುಗಳು ಇದ್ದವು. ಆದರೆ ಅವು ಕೂಡ ಮುಂದೆ ಗಟ್ಟ ಹತ್ತಿದವು. ಬೈಜಂಟೈನ್ ಸಾಮ್ರಾಜ್ಯ ಚಕ್ರವರ್ತಿ 1ನೇ ಜಸ್ಟಿನಿನ್ ಹೆಂಡತಿ ಚಕ್ರವರ್ತಿನಿ ಥಿಯೋಡೋರಾ ತನ್ನ ಪ್ರಭಾವವನ್ನು ಬಳಸಿ ಹೆಣ್ಣುಗಳಿಗೆ ಆಸ್ತಿ ಹಕ್ಕು ಸಿಗುವಂತೆ ಮಾಡಿ ಒಂದಷ್ಟು ಯಶಸ್ಸು ಕಂಡಿದ್ದಳು. ಹೆಣ್ಣನ್ನು ಅನ್ಯ ಸಂಬಂಧಕ್ಕಾಗಿ ಕೊಲ್ಲುವ, ಕಲ್ಲು ಹೊಡೆಯುವ ಪದ್ಧತಿಯನ್ನು ನಿಷೇಧಿಸಿದಳು. ಹೀಗೆ ಇತಿಹಾಸದಲ್ಲಿ ಹಣ ಮತ್ತು ಬಜೆಟ್ ಎಂದಾಗ ಹೆಣ್ಣು ಕೆಲವೊಮ್ಮೆ ಚೂರು ಏರಿದ್ದೂ ಇದೆಯಾದರೂ ಒಟ್ಟಾರೆ ಬೀಳುಗೆಯೇ ಹೆಚ್ಚು. ಜಾಗತಿಕ ಮಹಿಳಾ ದಿನದಂದು ಸಿದ್ದರಾಮಯ್ಯನವರ ಬಜೆಟ್ ಏನು ತಾನೇ ವಿಶೇಷ ಸಾಧಿಸಲು ಸಾಧ್ಯ? ಎಲ್ಲ ಹೆಣ್ಣು ಕುಲಕ್ಕೆ ಹಕ್ಕು, ಸಮಾನತೆ, ಸಬಲತೆ ಈ ಬಾರಿಯ ಮಹಿಳಾ ದಿನದ ಧ್ಯೇಯ ವಾಕ್ಯವಾಗಿದೆ. ಅದು ಬರೇ ಧ್ಯೇಯ ವಾಕ್ಯ ಆಗಿ ಉಳಿಯದಿರಲಿ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.